ಕಿತ್ತೂರ ಒಡೆಯನ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ದೇವರು ವಿವಿಧ ಕಟ್ಟೆಗಳಿಗೆ ತೆರಳಿ ಕಟ್ಟೆ ಪೂಜೆಗಳನ್ನು ಸ್ವೀಕರಿಸ್ತಾ ಇದ್ದಾರೆ. ಈಗ ಈ ಕಟ್ಟೆ ಪೂಜೆಗೆ ಅದರದ್ದೇ ಆದಂತಹ ಮಹತ್ವ ಇದೆ. ಬೇರೆ ಬೇರೆ ಕಡೆಗಳಲ್ಲಿ ಒಂದೊಂದು ಕಟ್ಟೆ ಪೂಜೆಗೆ ಒಂದೊಂದು ಕಥೆ ಇದೆ. ಇವತ್ತು ನಾವು ನರಿಮೊಗರಿನ ಕೈಪಂಗಳ ಗುತ್ತಿನಲ್ಲಿದ್ದೇವೆ. ಈ ಕೈಪಂಗಳ ಗುತ್ತು ಅಂತ ಹೇಳಿದರೆ ದೇವರು ಅವಭೃತ ಸ್ಥಾನಕ್ಕೆ ಬರುವಂತಹ ಒಂದು ಮಾರ್ಗ. ಈ ಮಾರ್ಗವಾಗಿ ದೇವರು ಅವಭೃತ ಸ್ನಾನಕ್ಕೆ ಪುತ್ತೂರಿನಿಂದ ಹೊರಟು ಇಲ್ಲಿ ಬೀರಮಂಗಲಕ್ಕೆ ಸಾಗಿ ಬರುವಂತಹ ದಾರಿ ಇದು. ಕೈಪಂಗಳ ಈ ಗುತ್ತಿನ ಮನೆಯಾಗಿ ದೇವರು ಬರ್ತಾರೆ. ಇಲ್ಲಿ ಸುಮಾರು ಒಂದು 10-15 ವರ್ಷಗಳ ಹಿಂದೆ ಒಂದು ವಿಸ್ಮಯ ಘಟಿಸಿದೆ. ಏನು ಅಂತ ಹೇಳಿದರೆ, ದೇವರು ಕಟ್ಟೆ ಪೂಜೆಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ನಡೆದಂಥ ಒಂದು ವಿಸ್ಮಯ, ಅದು ಎಲ್ಲರನ್ನ ಚಕಿತಗೊಳಿಸಿದ್ದು ಮಾತ್ರವಲ್ಲದೆ ಮಹಾಲಿಂಗೇಶ್ವರ ದೇವರ ಒಂದು ಕಾರ್ಣಿಕ ಏನಿದೆ ಅದನ್ನು ಮತ್ತಷ್ಟು ಹತ್ತೂರಿನಿಂದ ಹಿಡಿದು ಮತ್ತಷ್ಟು ವಿಸ್ತಾರಗೊಳಿಸಿದಂಥ ಒಂದು ಘಟನೆ ಅಂತಲೇ ಹೇಳ್ಬೋದು. ಆ ಘಟನೆಯ ಕುರಿತಾಗಿ ನಮಗೆ ವಿವರವನ್ನು ಕೊಡಲಿಕ್ಕೆ ಈ ಕೈಪಂಗಳ ಗುತ್ತಿನ ಹಿರಿಯರಾದಂತಹ ಜಗತ್ಪಾಲ ಅರಿಗ ಅವರು ನಮ್ಮ ಜೊತೆ ಇದ್ದಾರೆ. ಆ ದಿವಸ ಏನಾಯಿತು, ಆ ಮಳೆ ಬಂದಾಗ ದೇವರನ್ನು ಬ್ರಹ್ಮವಾಹಕರು ದೇವರನ್ನು ಏನು ಮಾಡಿದರು, ಏನು ಆಯಿತು ಎನ್ನುವಂಥ ವಿವರಗಳನ್ನು ನಮಗೆ ಈ ಹಿರಿಯರು ಇವತ್ತು ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಬನ್ನಿ ಅವರ ಹತ್ರನೇ ಮಾತಾಡಿಸೋಣ. ಸರ್ ನಮಸ್ಕಾರ. ಆ ಒಂಜಿ ದಿನ ಒಂಜಿ ಘಟನೆ ಮೂಲ ನಡತಂಡು ದೇವೇರು ಈ ಸಾದಿಡು ಬರ್ಪುನಂಜ ಸಂದರ್ಭಡ್ ಐನ ದಾಯತಾಣ ಪಣದ ಎಂಕ್ಲಿಗೆ ಪನ್ಲಿ ನಂದ ಪುರಾತನ ನಡುದಿಂಚಿ ನಡತೊಂದು ಬತ್ತಿನಂಚಿನ ಕಟ್ಟೆ ಎಂಕಲ್ನ ಈ ಕಟ್ಟೆಡು ವರ್ಷಂ ಪ್ರತಿ ಆ ಒಂದು ಮಲ್ಲಖಂಡದ ಅಲ್ಪ ನಡತ ಬೈಲ್ಡು ಇಡೆಟ್ಟು ಒಂತ ತೊಡಕು ಬತ್ತುಂಡು ನಂಡ ದುಡ್ಡು ಕಟ್ಟದು ಮಲ್ಪೋಡು ನಂಡು ಅಮೇರಿಪುಣಾನೆ ದುಡ್ಡು ಕಟ್ಟದು ಮಲ್ಪೋಡು ನಂದು ಇಪ್ಪನಾಗ ದುಡ್ಡು ಮಲ್ಪಂತ ಒಂದು ಇತ್ತು ದುಡ್ಡು ಕಟ್ಟದು ಮಲ್ಪೋಡು ನನ್ನ ಕಟ್ಟೆ ಪೂಜೆನ ಉಂತಾಯಿರು ದೋಳ್ತಟ್ಟೆ ಹೆಬ್ಬರ್ರೆ ಕಾಲೋಡು ಅಲ್ಲಿ ಉಂತಲ್ಲಿ ಕೊಡು ಮುಜಿ 4 ಕಟ್ಟೆ ಸಾಧಾರಣ ಪುತ್ರ ನಾವು ಮುಲ್ಪದವು ಕೆಲವು ಆಣೆಯನ್ನು ಮುಜಿ 4 ಕಟ್ಟೆ ಉಂತುಂಡು ಪೂಜೆ ಇದ್ದಂತೀನಿ ಕೆಲವರು ಸಂಚನೆ ನಡತ್ತುಂಡು. ಅದ್ರ ಬಗ್ಗೆ ಎರಡನೇ ದೇವರ ಬಣ್ಣಗ ಮಾರ್ಗದ ಕರೆದ ಕಟ್ಟೆಡು ಪೂಜೆ ಆಯ್ತು. ಇಡೆಗೆ ಎತ್ತನ ಕೈಪಾಲ ಇಡೆಗೆ ಎತ್ತಿನಾಗ ಮುಲ್ಪ ಭಾರಿ ಬರ್ಸ ಬತ್ತು ಅಲ್ಪಾಡ್ದು ಇಡೆಗೆ ಎತ್ತಿನ ಅಂತೂ ದೇವರನ್ನು ಮುಂದಾರಿಸೋದು ಪಾರ ಬಟ್ಟಣಗಳು ಆಯ್ಜಿ ಯಾಕಂದ್ರೆ ಆ ಕೊಟ್ಟೆ ಒಂಜಿತ್ತುಂಡು ಗಾಡಿ ಮತ್ತು ಉಂತಾಪನು ಅಡೆ ಬೆಂಚಿನ ಕೊಂಡೆ ಬಂದು ಮುಲ್ಪ ದೀಡ್ಪಾದು ಮೂಲೆ ಹಣ್ಣುಗಾಯಿ ಮದ ಮಲ್ಪಾದು ಮುಂದಾರಿಸೋದು ಪೋಯಿರು. ಐದು ಒಂಜಿ 2 ವರ್ಷ ಮುಲ್ಪನೆ ಜಾಲ್ಡೆ ಕಟ್ಟೆ ಪೂಜೆ ಆಂಡು ಐದು ಬುಕ್ಕ ದುಂತ ಪರಗಟ್ಟನೆ ರಿಪೇರಿ ಮಲ್ತದು ಮುಂದಾರಿಸೋದು ಈತ ಅವೇ ಕ್ರಮ ನಡತೊಂದುಂಡು. ಈ ಕಟ್ಟೆ ಬುಕ್ಕ ಮುಂದೊಂಜಿ ನೆನಪುಗು ಮುಳ್ಳು ದೇವರನ್ನು ದೀಡ್ನ ನನ್ನ ಇಡೆಟ್ಟು ದೇವರನ್ನು ದೀಡ್ದು ಮುಳ್ಳು ಪೂಜೆ ಮಲ್ತು ಪೋಯಿನ ನೆನಪುಗು ಕಟ್ಟೆ ಮಲ್ತು ಈತ್ ಹಿರಿಯರಾದ ಈತ್ ವರ್ಷದ್ದು ಮಹಾಲಿಂಗೇಶ್ವರ ದೇವರನ ಒಂದು ಅವಭೃತ ಸ್ಥಾನದ ಸವಾರಿ ನೀರು ತಗೊಂದುಲ್ಲಾರು. ಆ ಮಹಾಲಿಂಗೇಶ್ವರ ದೇವರನ ಅವಭೃತ ಸ್ಥಾನ ಇಪ್ಪು ಮಹಾಲಿಂಗೇಶ್ವರ ದೇವರನ ಕಾರಣಿಗಿಪ್ಪು ಐತ ಬಗ್ಗೆ ಇರನ ಅನುಭವ ಎಂಚಿನ ಅಂದು ಕಾರಣಿಕ ಮಸ್ತುಂಡು ದೇವ್ರನು ಅಂತೂ ಎಂಗೆಲ್ಲ ಗೊತ್ತಿತ್ತು ಅಂತ ಎಂಗೆಲ್ಲ ನಂಬು ನಾವು ದೇವರು ಅಂಚ ಅವರು ಸಂಪ್ರದಾಯ ಎಂಗೆಲ್ಲ ದೇವರನ್ನ ಕಟ್ಟೆ ಪೂಜೆ ಮಲ್ಪ ಹೊಂದಿತ್ತೇವಲ್ಲ. ಅದನ್ನೇ ಇವರು ಜಗತ್ಪಾಲ ಅರಿಗವರು ಹೇಳ್ತಾ ಇರೋದು. ಬಹಳ ವರ್ಷದಿಂದ ಈ ಒಂದು ಗುತ್ತಿನ ಮನೆಯ ದಾರಿಯಾಗಿಯೇ ದೇವರು ಅವಭೃತ ಸ್ಥಾನಕ್ಕೆ ಹೋಗ್ತಾ ಇರುವಂಥದ್ದು. ಅದನ್ನೇ ಅವರು ಏನು ಹೇಳಿದರು ಅಂತ ಹೇಳಿದರೆ, ಸುಮಾರು ಒಂದು ಮಧ್ಯದಲ್ಲಿ ಅಂದರೆ ಎಷ್ಟೋ ವರ್ಷದಿಂದ ನಡೀತಿದ್ದಂಥ ಅನುಚಾನವಾಗಿ ನಡೀತಿದ್ದಂಥ ಒಂದು ಪದ್ಧತಿ ಮಧ್ಯದಲ್ಲಿ ಸ್ವಲ್ಪ ಕೆಲವೊಂದು ಕಾರಣಗಳಿಂದ ತೊಡಕಾಗಿ ನಿಲ್ಲಿಸುವಂಥ ಪರಿಸ್ಥಿತಿ ಬಂತು ಕಟ್ಟೆ ಪೂಜೆಯನ್ನು. ಆದರೆ ದೇವರಿಗೆ ಆ ಕಟ್ಟೆ ಪೂಜೆಯನ್ನು ಸ್ವೀಕರಿಸಬೇಕು ಅನ್ನುವಂಥ ಒಂದು ಹಂಬಲ ಇತ್ತೇನೋ ಅಥವಾ ಇತ್ತು, ಅದು ಸಾಬೀತಾಗಿದೆ. ಆದ್ದರಿಂದ ಬೇರೆ ಒಂದು ಕಟ್ಟೆಯಲ್ಲಿ ಪೂಜೆಯನ್ನು ಸ್ವೀಕರಿಸಿ ಇಲ್ಲಿಂದ ಮುಂದೆ ಹೋಗ್ತಾ ಇದ್ದಂಥ ದೇವರು ಇಲ್ಲಿಗೆ ಬರುವಾಗ, ಈ ಗುತ್ತಿನ ಮನೆಯ ಆವರಣಕ್ಕೆ ಬರುವಾಗ ಅದೆಲ್ಲಿತ್ತೋ ಗೊತ್ತಿಲ್ಲ, ಧಾರಾಕಾರವಾದಂಥ ಒಂದು ಮಳೆ ಸುರಿಲಿಕ್ಕೆ ಪ್ರಾರಂಭವಾಯಿತು. ಆ ಬ್ರಹ್ಮವಾಹಕರಿಗೆ ಮತ್ತು ಜೊತೆಯಲ್ಲಿದ್ದವರಿಗೆ ಮುಂದೆ ಸಾಗಲಿಕ್ಕೆ ಸಾಧ್ಯವಿಲ್ಲದಂಥ ಪರಿಸ್ಥಿತಿ ಬಂದಾಗ ಇಲ್ಲೇ ಇದ್ದಂಥ ಒಂದು ಶೆಡ್ ಅಥವಾ ಕೊಟ್ಟೆ ಅಂತ ಏನಿತ್ತು ಅಲ್ಲಿ ಅವರು ಒಂದು ಬೆಂಚನ್ನು ಇಟ್ಟು ಅದರಲ್ಲಿ ಆ ದೇವರನ್ನು ಇರಿಸುವಂಥ ಒಂದು ಪರಿಸ್ಥಿತಿ ಬಂತು. ಆಮೇಲೆ ಮಳೆ ಬಿಟ್ಟ ಮೇಲೆ, ಅಂದರೆ ಇಲ್ಲಿ ಅದರ ನಂತರ ಒಂದು ಹಣ್ಣು ಕೈಯೆಲ್ಲ ಮಾಡಿ ಮಳೆ ಬಿಟ್ಟ ಮೇಲೆ ಅಲ್ಲಿಂದ ದೇವರು ತೆರಳುತ್ತಾರೆ. ಅದರ ನಂತರ ಏನಾಯಿತು ಅಂತ ಹೇಳಿದರೆ, ಇದರ ಮುಂದೆ ಗದ್ದೆ ಇದೆ, ಆ ಗದ್ದೆಯಲ್ಲಿರುವಂಥ ಕಟ್ಟೆಯನ್ನು ನವೀಕರಣಗೊಳಿಸಿ ಮತ್ತೆ ಅಲ್ಲಿ ಯಥಾ ಪ್ರಕಾರವಾಗಿ ಕಟ್ಟೆ ಪೂಜೆ ನಡೀತಾ ಬಂತು. ಅಂದರೆ ಒಂದು ಕಾಲದಲ್ಲಿ ನಿಂತಿದ್ದಂಥ ಒಂದು 4-5 ವರ್ಷಗಳ ಕಾಲ ನಿಂತಿದ್ದಂಥ ಕಟ್ಟೆ ಪೂಜೆಯನ್ನು ಮಹಾಲಿಂಗೇಶ್ವರ ಮತ್ತೆ ಹೇಗೆ ತನ್ನ ಭಕ್ತರಿಂದ ಆ ಪೂಜೆಯನ್ನು ಪಡ್ಕೊಂಡ್ರು ಅನ್ನೋದಕ್ಕೆ ಈ ಒಂದು ಅತಿಶಯ ಕಟ್ಟೆ ಅಥವಾ ನಾವೇನು
ಏನು ಅಂತ ಇಲ್ಲಿ ಒಂದು ಕಟ್ಟೆ ನೋಡ್ತಾ ಇದ್ದೇವೆ. ಇಲ್ಲಿ ದೇವರನ್ನು ಇರಿಸಿದಂಥ ಮಳೆ ಬಂದಂಥ ಸಂದರ್ಭದಲ್ಲಿ ದೇವರನ್ನು ಇರಿಸಿದಂಥ ಕಟ್ಟೆ. ಇದರಿಂದ ಮುಂದೆ ಇರುವಂಥ ಗದ್ದೆಯಲ್ಲಿ ಮೊದಲಿಂದ ನಡೀತಾ ಬಂದಿದ್ದಂಥ ಕಟ್ಟೆ ಪೂಜೆ ನಡೀತಿದ್ದಂಥ ಕಟ್ಟೆ. ಆ ದೇವರನ್ನು ಇರಿಸಿದ ಸ್ಥಳದಲ್ಲಿ ನೆನಪಿಗಾಗಿ ಇಲ್ಲಿ ಕಟ್ಟೆಯನ್ನು ಇಟ್ಟಿದ್ದಾರೆ. ಪ್ರತಿ ಸಲ ಈಗ ದೇವರು ಇಲ್ಲಿಂದ ಹೋಗುವಾಗ ಇಲ್ಲಿ ಒಂದು ದೀಪ ಇರಿಸಿ ಹಣ್ಣು ಕಾಯಿಯನ್ನು ಮಾಡಿ ದೇವರು ಮತ್ತೆ ಇಲ್ಲಿಂದ ಮುಂದೆ ಹೋಗಿ ಮುಂದಿನ ಗದ್ದೆಯಲ್ಲಿರುವಂಥ ಕಟ್ಟೆಯಲ್ಲಿ ಕಟ್ಟೆ ಪೂಜೆಯನ್ನು ಸ್ವೀಕರಿಸ್ತಾರೆ. ನಾವು ಈ ಒಂದು ವಿಷಯವನ್ನು ನಿಮಗೆ ಪ್ರಸ್ತುತಪಡಿಸಿರುವಂಥ ತಾತ್ಪರ್ಯ ಇಷ್ಟೇ. ಸುಮಾರು 140ಕ್ಕೂ ಹೆಚ್ಚು ಕಟ್ಟೆಗಳಲ್ಲಿ ಮಹಾಲಿಂಗೇಶ್ವರ ದೇವರು ತನ್ನ ವರ್ಷಾವಧಿ ಜಾತ್ರೆಯ ಸಂದರ್ಭದಲ್ಲಿ ಕಟ್ಟೆ ಪೂಜೆಯನ್ನು ಸ್ವೀಕರಿಸ್ತಾರೆ. ಅಂದರೆ ಭಕ್ತ ಪ್ರಿಯನಾದಂಥ ಮಹಾಲಿಂಗೇಶ್ವರ ಯಾವ್ಯಾವ ಕಾರಣದಿಂದ ಎಲ್ಲೆಲ್ಲಿ ತನಗೆ ಬೇಕು ಆಯಾ ಜಾಗದಲ್ಲಿ ಕಟ್ಟೆ ಪೂಜೆಯನ್ನು ತನಗೆ ಬೇಕಾದಾಗ ಸ್ವೀಕರಿಸ್ತಾರೆ ಅನ್ನುವಂಥದ್ದಕ್ಕೆ ಒಂದು ನಿದರ್ಶನ ಈ ಗುತ್ತಿನ ಮನೆಯಲ್ಲಿರುವಂಥ ಕಟ್ಟೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಅದನ್ನೇ ನಮಗೆ ಆ ಹಿರಿಯರು ನಮಗೀಗ ತಿಳಿಸಿಕೊಟ್ಟದ್ದು. ಕೈಪಂಗಳ ಗುತ್ತಿನಲ್ಲಿ ಮಹಾಲಿಂಗೇಶ್ವರ ದೇವರು ಕಟ್ಟೆಪೂಜೆಯನ್ನು ಸ್ವೀಕರಿಸುವ ಹಿನ್ನೆಲೆಯ ಕುರಿತಾಗಿ ನಾವು ಈಗಾಗಲೇ ಹಿರಿಯರ ಜೊತೆ ಮಾತಾಡಿದೆವು. ಅವರು ಅದರ ಹಿನ್ನೆಲೆಯನ್ನು ನಮಗೆ ವಿವರಿಸಿದರು. ಈಗ ನಾವು ದೇವರು ಕಟ್ಟೆಪೂಜೆ ಈಗ ಸ್ವೀಕರಿಸ್ತಿರುವಂಥ ಈ ಸ್ಥಳದಲ್ಲಿ ಇದ್ದೇವೆ. ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಆ ಹಿರಿಯರು ಹೇಳಿದ ಹಾಗೆ ಬಹಳ ವರ್ಷಗಳಿಂದ ಇಲ್ಲಿ ಮಹಾಲಿಂಗೇಶ್ವರ ದೇವರ ಕಟ್ಟೆಪೂಜೆ ನಡೀತಾ ಇತ್ತು. ಅದರ ನಂತರ ಕೆಲವು ಸಮಯ, ಒಂದು 4-5 ವರ್ಷಗಳ ಸಮಯ ಕಟ್ಟೆಪೂಜೆ ಕಾರಣಾಂತರಗಳಿಂದ ನಿಂತು ಹೋಗಿತ್ತು. ಆಮೇಲೆ ಬಳಿಕ ಮತ್ತೆ ವರುಣನ ರೂಪದಲ್ಲಿ ಆ ದೇವರ ಒಂದು ನಿರ್ದೇಶನ ಏನಾಯಿತು, ಅದರ ಪ್ರಕಾರ ಮತ್ತೆ ಕಟ್ಟೆ ಪೂಜೆ ಪ್ರಾರಂಭಗೊಂಡಿತು ಅಂತೇಳಿ. ಅಂದರೆ ದೇವರು ಇದೇ ದಾರಿಯಾಗಿ ಬಂದು, ನಾವು ಆಗ ತೋರಿಸಿದಂತಹ ಒಂದು ಕಟ್ಟೆಯನ್ನು ಏನಿತ್ತು ಇದೇ ದಾರಿಯಾಗಿ ಬಂದು ಇಲ್ಲಿಂದ ಬೀರಮಂಗಲದ ಮೂಲಕವಾಗಿ ಕುಮಾರಧಾರ ನದಿಗೆ ಅವಭೃತ ಸ್ಥಾನಕ್ಕೆ ಹೋಗುವಂಥದ್ದು. ಅಂದರೆ ಅದರ ಮಧ್ಯದಲ್ಲಿ ನಡೆದಂಥ ಒಂದು ಘಟನೆ ಇದು. ಇಲ್ಲಿ ಈ ಗುತ್ತಿನ ಮನೆಯಲ್ಲಿ ದೇವರು ಹಿಂದೆ ಸ್ವೀಕರಿಸ್ತಿದ್ದಂಥ ಕಟ್ಟೆ ಪೂಜೆ, ಆ ಕಟ್ಟೆ ಇದು. ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ಅತಿಶಯ ಕಟ್ಟೆ ಕೈಪಂಗಳ ಗುತ್ತು ಅಂತ ಇಲ್ಲೊಂದು ಬೋರ್ಡ್ ನಿಮಗೆ ಕಾಣ್ತಾ ಇದೆ. ಇಲ್ಲಿ ಕಟ್ಟೆ ಇದೆ. ಅಂದರೆ ಇದು ಈಗ ಇಲ್ಲಿ ನೋಡಿ 17/4/2001, ಅಂದರೆ ಸುಮಾರು 20-21 ವರ್ಷಗಳ ಹಿಂದೆ ಈ ಕಟ್ಟೆಯನ್ನು ಮತ್ತೆ ಮರುನಿರ್ಮಾಣ ಮಾಡಿ ಸುಸಜ್ಜಿತಗೊಳಿಸಿದ್ದಾರೆ. ಈಗ ನಾನು ನಿಮಗೆ ಇನ್ನೊಂದು ಸ್ಥಳವನ್ನು ತೋರಿಸ್ತೇನೆ. ಈ ಕಟ್ಟೆಯ ಹಿಂದುಗಡೆ ಇದು ಅನಾದಿ ಕಾಲದಿಂದ ಕಟ್ಟೆ ಪೂಜೆ ನಡೀತಾ ಇದ್ದಂಥ ಸ್ಥಳ. ಅದರ ಕುರುಹು ನಿಮಗೆ ಇಲ್ಲಿ ಕಾಣಸಿಗ್ತಾ ಇದೆ ನೋಡಿ. ಈ ಕಟ್ಟೆ ಇಲ್ಲಿ ಮೊದಲು ಆ ದೇವರು ಬಂದು, ಮಹಾಲಿಂಗೇಶ್ವರ ದೇವರು ಬಂದು ಇಲ್ಲಿ ಕೂತು ಕಟ್ಟೆ ಪೂಜೆಯನ್ನು ಸ್ವೀಕರಿಸ್ತಾ ಇದ್ರು ಅಂತೇಳಿ. ಅದರ ಬಳಿಕ ಈ ಮನೆಯವರು ಹೊಸ ಕಟ್ಟೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಈ ಕಟ್ಟೆ. ಅಂದರೆ ಇಲ್ಲಿಂದ ಬಳಿಕ ಮತ್ತೆ ದೇವರು ಅವಭೃತ ಸ್ಥಾನಕ್ಕೆ ಇಲ್ಲಿಂದ ಮುಂದುವರಿತಾರೆ. ಮತ್ತೊಂದು 2-3 ಕಟ್ಟೆ ಪೂಜೆಯನ್ನು ಸ್ವೀಕರಿಸಿ ಮತ್ತೆ ನಾವಾಗ ತೋರಿಸಿದ ಬೀರಮಂಗಲ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ದೇವರು ಹೋಗಿ ಅಲ್ಲಿ ಕೊನೆಯ ಕಟ್ಟೆ ಪೂಜೆಯನ್ನು ಸ್ವೀಕರಿಸಿ ಬಳಿಕ ನೇರವಾಗಿ ಕುಮಾರಧಾರ ನದಿಗೆ ಅಲ್ಲಿ ಅವಭೃತ ಸ್ಥಾನಕ್ಕೆ ಹೋಗುವಂಥದ್ದು. ಅಂದರೆ ಇದು ಸಾಮಾನ್ಯವಾಗಿ ದೇವರ ಕಟ್ಟೆ ಪೂಜೆಯ ಕೊನೆಯ ಹಂತಗಳು ಅಂತೇಳಿ. ಅಂದರೆ ಇಲ್ಲಿಂದ ನಂತರ ಒಂದು 2-3 ಕಟ್ಟೆಗಳು ದೇವರ ಕಟ್ಟೆ ಪೂಜೆಗೆ ಸಿಗ್ತದೆ. ಈ ಗದ್ದೆಯ ಮೂಲಕವಾಗಿ ಮೊದಲಿಂದ ಈಗಲೇ ನೋಡಿ, ಈ ಗದ್ದೆ ಯಾವ ರೀತಿಯಾಗಿ ಅದೇ ತನ್ನ ಒಂದು ಹಳೆಯ ಸೊಗಡನ್ನು ಇರಿಸ್ಕೊಂಡಿದೆ. ಅದೇ ನಾವೇನು ಕಟ್ಟಪುಣಿ ಅಂತ ಹೇಳ್ತೇವೆ ಅದೇ ಶೈಲಿಯಲ್ಲಿದೆ. ಇಲ್ಲಿ ಇದು ಇದೆ, ತುಂಬ ಏನು ಆಧುನೀಕರಣಗೊಳ್ಳಿಲ್ಲ. ನೀವೊಂದು 10-15-20 ವರ್ಷದ ಹಿಂದೆ ನೀವು ಆ ಕಲ್ಪನೆ ಮಾಡಿಕೊಂಡ್ರೆ ಈ ಪ್ರದೇಶ ಹೇಗಿದ್ದೀತು ಅನ್ನುವಂಥ ಒಂದು ಕಲ್ಪನೆ ನಿಮಗೆ ಸಿಗ್ತದೆ. ಈ ದಾರಿಯಲ್ಲಿ ಆ ರಾತ್ರಿಯ ಕಾಲದಲ್ಲಿ ಅಥವಾ ಬೆಳಗಿನ ಜಾವದ ಕಾಲದಲ್ಲಿ ಮಹಾಲಿಂಗೇಶ್ವರ ದೇವರು ಅವಭೃತ ಸ್ಥಾನಕ್ಕೆ ಬರುವಂತಹ ಒಂದು ಸುಂದರ ದೃಶ್ಯವನ್ನು ನಾವು ಕಲ್ಪನೆ ಮಾಡಿಕೊಂಡ್ರೆ ಆ ಒಂದು ದೃಶ್ಯ ಹೇಗೆ ಇದ್ದಿತು ಅನ್ನುವಂಥದ್ದನ್ನು ನಾವು ಯೋಚಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದು ಈ ಪುತ್ತೂರಿನ ಮಹತೋಬಾರ ಮಹಾಲಿಂಗೇಶ್ವರ ದೇವರ ಅವಭೃತ ಸವಾರಿಯ ಕೆಲವೊಂದು ನೋಟಗಳನ್ನು ನಾವು ನಿಮಗೆ ನೀಡ್ತಾ ಇರುವಂಥದ್ದು. ಅದರಲ್ಲಿ ಈ ಕೈಪಂಗಳ ಗುತ್ತಿನ ಕಟ್ಟೆ ಪೂಜೆಯ ಒಂದು ಕಟ್ಟೆಯು ಒಂದು. ಇಲ್ಲಿ ಪ್ರತಿ ಕಟ್ಟೆಯ ಒಂದು ಸ್ಥಳದಲ್ಲಿ ಏನು ಅಂತ ಹೇಳಿದ್ರೆ ಬಹಳಷ್ಟು ವಿಶೇಷತೆಗಳಿವೆ. ಇಲ್ಲಿ ಕಟ್ಟೆ ಪೂಜೆಯ ದಿವಸ ಮಾತ್ರ ಅಲ್ಲ, ಪ್ರತಿ ದಿವಸವೂ ಇಲ್ಲಿ ಆ ಒಂದು ದೇವರ ಸಾನ್ನಿಧ್ಯ ಇರ್ತದೆ ಅಂತ ಹೇಳುವುದಕ್ಕೆ ಬಹಳಷ್ಟು ನಿದರ್ಶನಗಳನ್ನು ಇಲ್ಲಿಯ ಸ್ಥಳೀಯರು ನಮಗೆ ತಿಳಿಸ್ತಾ ಇದ್ದಾರೆ. ಅಂದರೆ ಯಾವುದೇ ರೀತಿಯಾದಂಥ ಅಶೌಚ ಅಥವಾ ಅಶುದ್ಧಗೊಂಡಂಥ ವ್ಯಕ್ತಿಗಳು ಈ ದಾರಿಯಾಗಿ ಅಥವಾ ಈ ಕಟ್ಟೆ ಪೂಜೆಯ ಗದ್ದೆ ಏನಿದೆ ಇದರ ಮೂಲಕವಾಗಿ ಹೋದರೆ ಅವರಿಗೊಂದು ಕೆಲವೊಂದು ಸೂಚನೆಗಳು ಆ ಮನೆಯವರಿಗೆ ಸಿಗ್ತವೆ ಅಂತೇಳಿ. ಅದೇನು ಅಂತ ಹೇಳಿದರೆ, ಒಂದು ಮನೆಗೆ ಆ ಹಾವಿನ ರೂಪದಲ್ಲಿ ಬಂದು ಅದಕ್ಕೊಂದು ಸೂಚನೆ ಕೊಡೋದಾಗಿರ್ಬೋದು, ಅಥವಾ ಇನ್ಯಾವುದೇ ರೀತಿಯಾದಂಥ ಸೂಚನೆಯನ್ನು ಕೊಡುವುದಾಗಿರ್ಬೋದು ಅಂತ ಹೇಳಿದರೆ, ಆ ದೇವರ ಒಂದು ಮಹಿಮೆ ಅಥವಾ
ಆ ಒಂದು ಶಕ್ತಿಯ ಸ್ವರೂಪ ಪ್ರತಿ ಸಂದರ್ಭದಲ್ಲೂ ಇಲ್ಲಿ ಪ್ರಕಟಗೊಳ್ತಾ ಇರ್ತದೆ ಅನ್ನೋದಕ್ಕೆ ಈ ಕಾಲದಲ್ಲೂ ನಮಗೆ ನಿದರ್ಶನಗಳು ಸಿಗ್ತಾ ಇವೆ ಅಂತೇಳಿ. ಅದೇ ರೀತಿಯಾಗಿ ಎದುರಿಗಿರುವಂಥ ಗದ್ದೆ ಒಂದು ಕಾಲದಲ್ಲಿ ಬಹಳ ಪಾರಂಪರಿಕವಾದಂಥ ಮತ್ತು ಕೋರಿ ನಡೀತಿದ್ದಂಥ ಪಾರಂಪರಿಕ ಕಂಬಳದ ಒಂದು ರೀತಿ ನಡೀತಿದ್ದಂಥ ಗದ್ದೆಯೂ ಆಗಿತ್ತು. ಇಲ್ಲಿ ಬಹಳ ವಿಶೇಷವಾದಂಥ ದೈವಗಳ ಸಾನ್ನಿಧ್ಯವೂ ಇದೆ. ಹಾಗಾಗಿ ಕೈಪಂಗಳ ಗುತ್ತಿನ ಈ ಒಂದು ವಿಶೇಷವಾದ ಸ್ಥಳದಲ್ಲಿ ಮಹಾಲಿಂಗೇಶ್ವರ ದೇವರು ಕಟ್ಟೆ ಪೂಜೆಯನ್ನು ಸ್ವೀಕರಿಸ್ತಿರುವಂಥದ್ದು ಈ ಸ್ಥಳಕ್ಕೆ ಇನ್ನಷ್ಟು ಒಂದು ಮೆರುಗನ್ನು, ಇನ್ನಷ್ಟು ಶಕ್ತಿಯನ್ನು ತುಂಬಿದೆ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿಯಾದಂಥ ಎರಡು ಮಾತಿಲ್ಲ ಅನ್ನುವಂಥ ವಿಚಾರ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ವಿಶೇಷತೆಗಳ ಕುರಿತಾಗಿ ಮಹಾಲಿಂಗೇಶ್ವರ ದೇವರ ಜಾತ್ರೆ ಇರ್ಬೋದು, ಅವಭೃತ ಸವಾರಿ ಇರ್ಬೋದು, ಕಟ್ಟೆ ಪೂಜೆಗಳಿರ್ಬೋದು, ಅಥವಾ ದೇವಸ್ಥಾನದಲ್ಲಿ ನಡೆಯುವಂಥ ಜಾತ್ರಾ ಸಂದರ್ಭದಲ್ಲಿ ನಡೆಯುವಂಥ ವಿವಿಧ ರೀತಿಯಾದಂಥ ಕ್ರಮಗಳು, ಉತ್ಸವಗಳಿರ್ಬೋದು, ಇದರ ಮಾಹಿತಿಯನ್ನು ನಾವು ಇನ್ನಷ್ಟು ದಿವಸಗಳ ಕಾಲ ಈ ಜಾತ್ರೋತ್ಸವದ ಉದ್ದಕ್ಕೂ ನಿಮಗೆ ನಾವು ಬಿತ್ತರಿಸ್ತಾ ಹೋಗ್ತೇವೆ. ಗೌತಮ್ ಶೆಟ್ಟಿ ಜೊತೆ ಹರಿಪ್ರಸಾದ್ ನೆಲ್ಯಾಡಿ, ಸುದ್ದಿ ನ್ಯೂಸ್, ಪುತ್ತೂರು. ಸುಮಾರು 70 ವರ್ಷಗಳಿಂದ ನಿಮ್ಮ ಎಲ್ಲಾ ಸಂಭ್ರಮದಲ್ಲಿ ನಾವು ಜೊತೆಯಾಗಿದ್ದೇವೆ. ಕಾಲ ಬದಲಾಗ್ಬೋದು, ಆದ್ರೆ ನೀವು ನಮ್ಮ ಮೇಲಿಟ್ಟಿರೋ ನಂಬಿಕೆ ಅಲ್ಲ. ಪರಂಪರೆಯಿಂದ ಪರಂಪರೆವರೆಗೂ ಎಲ್ಲಾ ಸಮಾರಂಭಗಳಿಗೆ ನೂತನ್ ಕ್ಲಾತ್ ಸೆಂಟರ್ ಮಡಂತ್ಯಾರ್.